ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಡೆದಿನ ಓಟುಡು ಓವ್ಯ ಜಾತಿ ಪಕ್ಷ ಭೇದದಂತೆ ಓಟುಗುಂತಿನ ತನ್ನ ಕೂಟ 14 ಸೀಟ್ನ ಗೆಂದದಂಡು ಮಾತಾ ಸಹಕಾರಿಗಳೆಗ್ಲ ಸೊಲ್ಮೆ ಸಂದಾವೆಂದು ಬ್ಯಾಂಕದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ್. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಭಾರಿ ಬಿಡಿಸಿಡು ಓಟು ನಡೆತದಂಡ. ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರ ಚಳವಳಿಗೆ 114 ವರ್ಷ ಇತಿಹಾಸ ಉಂಡು. 25 ವರ್ಷ ತನಕ ರಡ್ಡು ಜಿಲ್ಲೆದ ಸಹಕಾರಿಲು ಸಹಕಾರ ಕೊಡ್ತೇರು. ಇಂಕುಲು 14 ಅಭ್ಯರ್ಥಿಗಳನ್ನು ಪಾಡ್ದಿತ್ತ ಸಹಕಾರ ಭಾರತಿ 14 ಜನ ಉಂತಾದಿತ್ತಂಡು ಓವ್ಯ ಜಾತಿ ಭೇದ ಪಕ್ಷ ಭೇದ ಮದತದ ಇಂಕುಲು ಕೆಲಸ ಮಲ್ತೊಂದುಲ್ಲ ಅಂಚಾದ 14 ಸೀಟ್ಲ ಗೆಂದದಂಡು ಈ ಒಗ್ಗಟ್ಟನ್ನು ಒರಿಪಾವಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ್. ಓಟುಡು ಗೆಂದಿನ ಲೆಕ್ಕೊಡು ಬ್ಯಾಂಕ್ದ ನಿರ್ದೇಶಕರ ಸದಸ್ಯರೆಡ್ದು ಮೆಚ್ಚುಗೆ ಪಡೆಯ ನೆಡ್ದು ಬೊಕ್ಕ 6 ಸುದ್ದಿ ಕೊಟ್ಟಡು ಪಾತಿರಿಯರು 30 ವರ್ಷಗೂ ದುಂಬರಿದು ಇಂದೆಕಾದ ಸಹಕಾರಿಲೆಗ್ ಸೊಲ್ಮೆ ಸಂದಡು ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ಗುರುಕಾರ್ಯರಾದ 1 ವರ್ಷ ಆಂಡ್ ದಕ್ಷಿಣ ಕನ್ನಡ ಉಡುಪು ಇಂಚ ರಡ್ಡು ಜಿಲ್ಲೆಡೆ ಎಂಕ್ಲೆಗ್ 207 ಓಟು ಪುಡ್ದುಂಡು ಸಹಕಾರ ಭಾರತಿಗೆ 143 ಓಟು ಬೈದಂಡು ಎಂಕ್ಲೆಗ್ ಓಟು ದಾಂತಿನ ಕ್ಷೇತ್ರ ಸುಳ್ಯಡ್ 13 ಓಟು ಬೈದನಂದು ರಾಜೇಂದ್ರ ಕುಮಾರ್ ಪಂಡ್ಯರ್. ಒತ್ತು ಗುರುಕಾರ್ಯರು ನಿರ್ದೇಶಕರ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಸುದ್ದಿ ಕೊಟ್ಟುಡಿತ್ತರು. 4 ಸೀಟ್ ಇದೆ, 4 ಸೀಟು. ಅದಕ್ಕೆ 7 ಅಭ್ಯರ್ಥಿಗಳು. ಒಂದು ಅಭ್ಯರ್ಥಿ ಅವರಿಗೆ ಹಾಕಲಿಕ್ಕೆ ಆಗಲಿಲ್ಲ, ತೊಂದರೆ ಇಲ್ಲ. 7ಕ್ಕೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ರಾಜೇಂದ್ರ ಕುಮಾರಿಗೆ 17 ಸಿಕ್ಕಿತ್ತು, ಭಾಸ್ಕರ್ ಕೋಟ್ಯಾನಿಗೆ 16 ಸಿಕ್ಕಿತ್ತು, ವಿನಯ್ ಕುಮಾರ್ ಸುರಿಂಜಿಗೆ 14 ಸಿಕ್ಕಿತ್ತು, ಹರಿಶ್ಚಂದ್ರ ಅವರಿಗೆ 13 ಸಿಕ್ಕಿತ್ತು, ಕೃಷ್ಣರಾಜ್ ಹೆಗ್ಡೆಗೆ 7 ಸಿಕ್ಕಿತ್ತು, ಜಯಾನಂದ್ ನಾಯ್ಕ ಅವರಿಗೆ 4 ಸಿಕ್ಕಿತ್ತು ಮತ್ತು ಸುಮನ ಶರಣ್ ಅವರಿಗೆ 6 ಸಿಕ್ಕಿತ್ತು. ಹೀಗೆ 4ರಲ್ಲಿ ನಾವು ಗೆದ್ದಿದ್ದೇವೆ. 4 ಬೇರೆ ಕಡೆ ಇವತ್ತು ಉದಾಹರಣೆಗೆ ಹೇಳೋದಾದರೆ ಬಂಟ್ವಾಳ ಕ್ಷೇತ್ರದಲ್ಲಿ ನನ್ನ ಅಭ್ಯರ್ಥಿ ಯಾವ BJP ಅಭ್ಯರ್ಥಿ ಅಲ್ಲ, ಯಾವ ಭಾರತೀಯ ಅಭ್ಯರ್ಥಿ ಅಲ್ಲ, ಯಾವ ಸಂಘ ಅಭ್ಯರ್ಥಿ ಅಲ್ಲ, ನನ್ನ ಅಭ್ಯರ್ಥಿಯಾಗಿ 9 ಮತ್ತು 19 ಓಟು ಪಡೆದು 19 ಓಟು ಪಡೆದು 10 ಮತಗಳ ಅಂತರದಿಂದ ಗೆದ್ದಿದ್ದಾರೆ ನನ್ನ ರಾಜಾರಾಮ್ ಭಟ್. ಅಭಿವೃದ್ಧಿಗೋಸ್ಕರ ಸಂಘಟನೆ ಬಂದರೆ ನೋಡಬೇಕು. ಸಂಘಟನೆ ಹೇಳಿದ ಮೇಲೆ ನಾವು ಮಾಡೋದು ಅಭಿವೃದ್ಧಿಯ ದೃಷ್ಟಿಯಿಂದ. ಒಂದು ಸಂಘಟನೆ ಇದ್ದರೆ ಉದಾಹರಣೆಗೆ ಇದರಿಂದ ಜನರಿಗೆ ಸಾಲ ಮನ್ನದ್ದು ಇನ್ನೊಂದು ಸಹಾಯ ಆಗ್ತದೆ. ಈಗ KMF ಉದಾಹರಣೆಗೆ ಇದೆ. ಅದರಲ್ಲಿ ಹಾಲು ಕೊಟ್ಟಂಥ ರೈತರಿಗೆ ಹೆಚ್ಚು ಹಣ ಹೇಗೆ ರೈತರಿಗೆ ಕೊಡ್ಬೋದು ಅನ್ನುವಂಥ ಚಿಂತನೆಯನ್ನು ನಮ್ಮ ಸಂಘಟನೆ ಮಾಡ್ತಾ ಇದೆ. ಒಂದೆರಡು ಚುನಾವಣೆ ಬಂತು, ನನ್ನ ಸಂಘಟನೆ ನಿಲ್ಲಬೇಕು ಹೇಳಿದರೆ ನಾನು ಬೆಳೆ ಹೇಳಲಿಕ್ಕಾಗ್ತದೆ. ಸಂಘಟನೆ ಹೇಳಿದರೆ ಅದೇ. ಹಾಗಾಗಿ ನಾವು ಏನೇ ಮಾಡೋದಿದ್ರು ಒಳ್ಳೆಯದನ್ನು ಮಾಡ್ತೇವೆ ಹೊರತು ಕೆಟ್ಟದನ್ನು ನಾವು ಮಾಡೋದಿಲ್ಲ.